ಮಂಗಳೂರು ಹೊರವಲಯದ ಸುರತ್ಕಲ್ ಕಾಟಿಪಳ್ಳ ಇನ್ಫ್ಯಾಂಟ್ ಮೇರಿ ಚರ್ಚ್ನ ಧರ್ಮಗುರು ಫಾದರ್ ವೆಲೇರಿಯನ್ ಲೂಯಿಸ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ನಿನ್ನೆ ಮುಂಜಾನೆ ಪ್ರಾರ್ಥನೆಯ ವೇಳೆ ಕುಸಿತು ಬಿದ್ದ ಧರ್ಮಗುರುಗಳು ತೀವ್ರ ಅಸ್ವಸ್ಥರಾಗಿದ್ದರು. ತಕ್ಷಣ ಅವರನ್ನ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿದ್ದಾರೆ ಅಂತ ತಿಳಿದು ಬಂದಿದೆ. 1966ರಲ್ಲಿ ಪುತ್ತೂರಿನ ಆಂಟನಿ ಲೂಯಿಸ್ ಮತ್ತು ಕ್ಯಾಥರಿನ್ ಬ್ರಿಜಿಡ್ ಲೋಪೋ ಅವರ ಪುತ್ರರಾಗಿ ಜನಿಸಿದ ಫಾದರ್ ವೆಲೇರಿಯನ್ ಲೂಯಿಸ್ 1995ರಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯದಿಂದ ಧರ್ಮಗುರುಗಳಾಗಿ ನೇಮಕಗೊಂಡರು. ವಾಮಂಜೂರು, ಬಾರ್ಕೂರು ಚರ್ಚ್ಗಳಲ್ಲಿ ಸಹಾಯಕ ಧರ್ಮಗುರುಗಳಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಜೆಪ್ಪುವಿನಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಕೊಕ್ಕಡ, ಸುಳ್ಯ ಮತ್ತು ಮಂಜೇಶ್ವರ ಚರ್ಚ್ಗಳಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಅವರು ಮಂಜೇಶ್ವರ ನೂತನ ಚರ್ಚ್ನ ನಿರ್ಮಾಣ ಕಾರ್ಯವೂ ಕೂಡ ಇವರ ಸೇವಾವಧಿಯಲ್ಲೇ ನಡೆದಿತ್ತು. 2019ರಿಂದ ಕಾಟಿಪಳ್ಳ ಚರ್ಚ್ನಲ್ಲಿ ಧರ್ಮಗುರುಗಳಾಗಿ ಸೇವೆಯನ್ನು ಸಲ್ಲಿಸಿದ್ರು. ಇದೀಗ ಗುರುಗಳು ಇನ್ನೆಂದೂ ಭಾರತ ಲೋಕಕ್ಕೆ ತೆರಳಿ ಅಸಂಖ್ಯಾತ ಭಕ್ತರನ್ನ ಕಣ್ಣು ತೇವುವಾಗುವಂತೆ ಮಾಡಿದ್ದಾರೆ.